ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಸ್ಮೈಲ್ ಸುಷ್ಮಾ ವ್ಲಾಗ್ಸ್. ಇವತ್ತು ನಾನು ನಿಮ್ಗೆ ಏನು ತೋರಿಸ್ತಾ ಇದ್ದೀನಿ ಗೊತ್ತಾ, ಮೊನ್ನೆ ಆನ್ಲೈನಲ್ಲಿ ತರಿಸ್ಬಿಟ್ಟು ಒಂದು ಫ್ಲಿಪ್ಕಾರ್ಟಲ್ಲಿ ಬಾಕ್ಸಸ್ ತರಿಸಿದ್ನಲ್ಲ, ಆ ಬಾಕ್ಸ್ಗಳನ್ನ ಯಾವ ರೀತಿ ನಾನು ಸ್ಟೆಪ್ಲೈಸ್ ಜೋಡಿಸಿದ್ದೀನಿ ಮತ್ತು ಅದಕ್ಕೆ ಏನೇನು ಕಾಳುಗಳನ್ನ ಹಾಕಿದ್ದೀನಿ ಅಂತ ವಿಡಿಯೋ ಮಾಡ್ಬಿಟ್ಟು ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮಿಸ್ ಮಾಡಬೇಡಿ, ಹಾಗೂ ಈ ವಿಡಿಯೋನ ಎಲ್ಲೂ ಕೂಡ ಅರ್ಧದಲ್ಲೇ ಸ್ಕಿಪ್ ಮಾಡಬೇಡಿ, ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಬನ್ನಿ ನೋಡೋಣ. ನೋಡ್ತಿದ್ದೀರಲ್ವ ನಾನು ಯಾವ ರೀತಿ ಜೋಡಿಸ್ಕೊಂಡಿದ್ದೀನಿ ಅಂತ. ಬಾಕ್ಸಸ್ಗೆ ನಮ್ಮ ಒಂದು ಅಡುಗೆ ಸಾಮಗ್ರಿಗಳನ್ನು ಯಾವ ರೀತಿ ತುಂಬಿಕೊಂಡಿದ್ದೀವಿ ನೋಡಿ. ಎಷ್ಟು ನೀಟಾಗಿ ಕಂಫರ್ಟೇಬಲಾಗಿ ಕಾಣಿಸ್ತಿದೆ. ಯಾವ ಬಾಕ್ಸಲ್ಲಿ ಯಾವುದಿದೆ ಅಂತ ತೆಗೆದು ನೋಡೋ ಅವಶ್ಯಕತೆ ಇಲ್ಲ, ಟ್ರಾನ್ಸ್ಪರೆಂಟಾಗಿ ಕಾಣುತ್ತೆ. ಇದರಲ್ಲಿ ಏನೇನಿದೆ ಅಂತ ಬನ್ನಿ ನೋಡೋಣ. ಇದು ಸಾಲ್ಟ್, ಉಪ್ಪು. ಇದು ಕಡಲೆಬೇಳೆ, ಖಾರದ ಪುಡಿ, ಸಾಂಬಾರು ಪುಡಿ, ಉಪ್ಪು, ಕಲ್ಲುಪ್ಪು, ಕಡಲೆ ಬೀಜ, ಹೆಸರು ಬೇಳೆ. ಇದು ಬಂದ್ಬಿಟ್ಟು ಮೈಸೂರು ಬೇಳೆ, ಬ್ಯಾಂಗ್ಳೂರಲ್ಲದು ಮೈಸೂರು ಬೇಳೆ ಅಂದ್ಬಿಟ್ಟು ಸಿಗುತ್ತೆ. ಈ ರೀತಿ ಜೋಡಿಸಿರೋದು ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನೀವು ಕೂಡ ತೊಗೊಂಡು ಟ್ರೈ ಮಾಡಿ.